ಶ್ರೀ ಪವನ್ ಕುಮಾರ್ ಅಂತ ಮೊನ್ನೆ ಲ್ಯಾಂಡ್ ಸ್ಲೈಡ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಯಾಕೆ ಎಫ್ಐಆರ್ ಮಾಡಿಲ್ಲ? ಯಾವುದ್ರಲ್ಲಿ ಕಂಪ್ಲೇಂಟ್? ನೀವು ಕಂಪ್ಲೇಂಟ್ ಮಾಡೋದು ಎಫ್ಐಆರ್ ಮಾಡೋದು ನಿಮ್ಗೆ ಜವಾಬ್ದಾರಿ ಅಲ್ಲ. ನಾನೀಗ ಬಂದೊಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ನೀವು ಹೈರ್ ಆಫೀಸರ್ ಹತ್ರ ಕೇಳಿ ಏನಂತ ಮಾಡಲ್ಲ ಅಥವಾ ತನಿಖೆ ಮಾಡಲ್ಲ? ಕಂಪ್ಲೇಂಟ್ ಈಗ ಕೊಟ್ಟಿದೆಯಾ ಇಲ್ವಾ ನಿಮಗೆ? ಕಂಪ್ಲೇಂಟ್ ಬೇಸಿಸ್ ಮೇಲೆ ಏನು ಮಾಡಿದ್ದೀರಿ? ಪ್ರಿಲಿಮಿನರಿ ನೀವು ಆಟೋಮ್ಯಾಟಿಕ್ ಮಾಡಬೇಕ್ರಿ. ಸುಮೋಟೋ ಪ್ರಿಲಿಮಿನರಿ ಆಟೋಮ್ಯಾಟಿಕ್ ನೀವು ಎನ್ಕ್ವೈರಿ ಮಾಡಬೇಕು. ಈಗ ನನ್ನ ವೈಯಕ್ತಿಕ ಕಂಪ್ಲೇಂಟ್ ಮೇಲೆ ನೀವೇನು ಮಾಡಿದ್ರಿ ಕೇಳೋದು ನಾನು. ಎಫ್ಐಆರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರೈಟಿಂಗಲ್ಲಿ ಕೊಡಿ ಹೇಳೋದು. ಎನ್ಸಿ ಮಾಡಲಿಕ್ಕೆ ನೀವು ಬೇಕು ನನಗೆ, ನಾನು ಫೋನ್ ಮಾಡಬೇಕು. ಎಫ್ಐಆರ್ ಮಾಡಲಿಕ್ಕೆ ಏನು ಸಮಸ್ಯೆ ಇದೆ? ಅಲ್ಲ, ಎಫ್ಐಆರ್ ಮಾಡ್ಲಿಕ್ಕೆ ಏನು ಸಮಸ್ಯೆ? ಹೈಯರ್ ಆಫೀಸರ್ ಇರಲಿ, ಇನ್ನೊಬ್ಬ ಇರಲಿ, ಏನಕ್ಕೆ ಯಾಕೆ ಎಫ್ಐಆರ್ ಮಾಡ್ತಾರೆ ಹೇಳಿ. ಅದು ಏನೇ ಇರಲಿ, ದಟ್ ಇಸ್ ಆಫ್ಟರ್ ಇನ್ವೆಸ್ಟಿಗೇಷನ್. ನನಗೆ ಎಫ್ಐಆರ್ ಮಾಡೋದು